ಭಾರತದಿಂದ ಬರುವ ಕಾವಿದಾರಿ ಸ್ವಾಮೀಜಿಗಳ ಕಾಟ ಇದೀಗ ಕರಾವಳಿಯಲ್ಲೂ ಹಬ್ಬುತ್ತಿದೆ. ನೀರು ಕೇಳಿ ಸಹಾಯ ಕೇಳಿ ಬರುವಂತಹ ಸಂದರ್ಭ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಸಾಕು, ಮನೆಯಲ್ಲಿರುವ ಹಣ ಚಿನ್ನಾಭರಣ ಮಾಯವಾಗುತ್ತೆ. ಅದೇನು ಮೋಡಿ ಮಾಡ್ತಾರೋ ಗೊತ್ತಿಲ್ಲ, ಎದುರಿನಿಂದಲೇ ಧೈರ್ಯವಾಗಿ ಕದ್ದು ಹೋಗಿಯೇ ಬಿಡ್ತಾರೆ. ಇಂತಹ ಒಂದು ಘಟನೆ ಕೋಡಿಕಲ್ ಪರಿಸರದ ಕೋಡಿಕಲ್ ಕಟ್ಟೆಯ ಬಳಿ ನಡೆದಿರುವ ಬಗ್ಗೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಕಾರ್ ಒಂದರಲ್ಲಿ ಬಂದ 4-5 ಸ್ವಾಮೀಜಿಗಳು ಸಹಾಯ ಮಾಡಿ ಎಂದು ಚಿನ್ನಾಭರಣ ಮಳಿಗೆಯ ಮಾಲಕನಲ್ಲಿ ಕೋರಿದ್ದಾರೆ. ಸ್ವಾಮಿ ಕಷ್ಟ ಎಂದಾಗ ₹20 ತೆಗೆದುಕೊಂಡು ಹೋಗಿ ಅಂದಾಗ, ಏನು ಸ್ವಾಮಿ 4-5 ಮಂದಿ ಇದ್ದೇವೆ, ಯಾವುದಕ್ಕೆ ಸಾಲ್ತದೆ ಎಂದು ಪ್ರಶ್ನಿಸಿದ್ದಾರೆ. ಮತ್ತೆ ₹20 ತೆಗೆದುಕೊಡಲು ಪರ್ಸ್ ತೆಗೆದಾಗ ಅವರಲ್ಲಿದ್ದ ಕಂತೆ ನೋಟು ಇವರ ಕಣ್ಣಿಗೆ ಬಿದ್ದಿದ್ದೇ ತಡ. ತಮ್ಮ ಮಾಯಾಜಾಲದಲ್ಲಿ ಸಿಲುಕಿಸಿ ಪರ್ಸ್ನಲ್ಲಿದ್ದಂತಹ 25,000 ಹೆಗರಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಒಟ್ಟಿನಲ್ಲಿ ಸಿಸಿಟಿವಿ ಹಾಗೂ ಕಣ್ಣಾರೆ ಕಂಡಂತಹ ವ್ಯಕ್ತಿಯ ಮೊಬೈಲ್ ಸಂಭಾಷಣೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇದು ಒಂದು ಘಟನೆ ಮಾತ್ರ ಅಲ್ಲ, ಇಂತಹ ಅನೇಕ ಘಟನೆಗಳ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಎಚ್ಚರಿಕೆಯ ಸಂದೇಶಗಳು ಬಂದಿದೆ. ಜನತೆ ಮಾತ್ರ ಜಾಗೃತರಾಗಿರಬೇಕು. ಸ್ವಾಮಿಗಳ ವೇಷ ಧರಿಸಿ ಕಳ್ಳರು ಬಂದರೂ ಬರಬಹುದು ಎಂಬ ಎಚ್ಚರಿಕೆ ನೀಡಿದ್ದಾರೆ.